ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದ ವತಿಯಿಂದ ನಡೆಯುತ್ತಿರುವ ಶ್ರೀ ಒಡಿಯೂರು ರಥೋತ್ಸವ ತುಳುನಾಡ ಜಾತ್ರೆ ಪ್ರಯುಕ್ತ 20ನೇ ತುಳು ಸಾಹಿತ್ಯ ಸಮ್ಮೇಳನ ನಡೆಯಿತು. ಸಮ್ಮೇಳನ ಉದ್ಘಾಟಿಸಿ ಆಶೀರ್ವಚನ ನೀಡಿದ ಒಡಿಯೂರು ಶ್ರೀ ಗುರುದೇವದತ್ತ ಸಂಸ್ಥಾನದ ಗುರುದೇವಾನಂದ ಸ್ವಾಮೀಜಿ ಅವರು ಮನೆಗಳಲ್ಲಿ ತುಳು ಭಾಷೆ ಮಾತನಾಡುವ ಮೂಲಕ ತುಳು ಭಾಷೆಯ ಉತ್ಸವ ನಡೆಯಬೇಕು, ತುಳುವರಲ್ಲಿ ಹೃದಯ ಸಿರಿವಂತಿಕೆ ಇದೆ ಎಂದು ಹೇಳಿದರು. ನಮ್ಮ ಮಾಜಿ ಅಧ್ಯಕ್ಷರುಳ್ಳ ನೋಡಮಿದ ಎಸ್ ಬಂಡಾರಿ ಅಪಘಾತ ಪಣ್ಣಾಗ ಈ ತುಳು ಪಠ್ಯದ ಬಗ್ಗೆ ಜೋಕ್ಲಿಗೆ ತುಳು ಪಠ್ಯ ನಿಜವಾದ ಅದು ಬರೋದು ತುಳು ಪಠ್ಯಗಳು ಒಂಜಿ ಪುಟಾಣ ನಮ್ಮ ತುಳುತ ಭಾಷೆ ಸೇರಿದು ಏನು ಬಂದರೆ ಒಂಜಿ ಪುಟಾಣ ಈ ಬರಡು ಪಠ್ಯನೇ ಅಂದರೆ ತುಳುತ ಪರಿಚಯವನ್ನು ಬರೋದು ಒಂದು ಪಠ್ಯಗಳು ಪುಟಾಣ ಬರೋದು ಏನು ಬಂದರೆ ನಮ್ಮ ಭಾಷೆ ಸಂಸ್ಕೃತಿ ಒಲಿಯೋದು ನಮ್ಮ ಮೈಕಲ್ ಕೊಬ್ಬೆಯಿಂದ ಖಂಡಿತ ಆಗಿದ್ದೆವು ನಮ್ಮ ಕೂತು ವಿಷಯ ನಮ್ಮ ಜತ್ತದ ಕಾರ್ಯವನ್ನು ಮಾತ್ರ ವಾಯಲಿಗೆ ಸಾಧ್ಯತೆ ಉಂಟು. ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ದ ಹಂಪಿ ಕನ್ನಡ ವಿಶ್ವವಿದ್ಯಾನಿಲಯದ ಕುಲಸಚಿವ ಡಾಕ್ಟರ್ ಎ ಸುಬ್ಬಣ್ಣ ರೈ ಮಾತನಾಡಿ, ರಾಜ್ಯದಲ್ಲಿ ಕನ್ನಡ ಬಳಕೆಯ ಮಧ್ಯೆ ತುಳುವನ್ನು ಸುಭದ್ರವಾಗಿಸುವುದು ಸವಾಲಿನ ಕಾರ್ಯ ಎಂದರು. ಸುನೀತ ಬಗ್ಗೆ ಅಧ್ಯಯನ ಆತಿಜಿ ಮಸ್ತ್ ವಿಷಯ ಅಧ್ಯಯನ ಉಂಡು. ಬಹುಶಃ ಇಂಥ ತುಳಿಪುಡು ಭಾಷೆದ ವಿಚಾರ ಇಜ್ಜಿಂದು ಎನ್ನುವೆ ಇನಿ ಋಷಿ ಸಂಸ್ಕೃತಿ ಕೃಷಿ ಸಂಸ್ಕೃತಿ ಬೊಕ್ಕ ಪರಭೋಗದ ಬಗ್ಗೆ ಇನಿ ತುಳಿಪು ನಡಪೆರೆಗೊಂಡು ನೆತ ಒಟ್ಟುಗೆನೆ ಇನಿ ಅತ್ತನ್ನ ತುಂಬುದ ಸಂದರ್ಭ ಸಾಹಿತ್ಯ ಸಮ್ಮೇಳನ ಈ ಭಾಷೆದ ಬಗ್ಗೆ ವಿಚಾರ ಮಲ್ಪಡು ತುಳು ಸಾಹಿತ್ಯ ಅಕಾಡೆಮಿ ಈ ಭಾಷೆ ಪ್ರಭೇದಗಳ ಮಿತ್ತು ಸಾಂಸ್ಕೃತಿಕ ಅಧ್ಯಯನ ಆಗಲೇ ಆತನ ಅವಶ್ಯಕತೆ ಉಂಟು. ದುಂಬುದ ದಿನಟ್ಟು ಅವು ಅಧ್ಯಯನ ಆವು ಬಣ್ಣದು ಯಾನೆ ಎನ್ನುವುದು ಈ ಸಂದರ್ಭ ಹೆಚ್ಚ ಪಾತ್ರ ಗೋಪುಜಿ. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಕೊಣಚಿ ಮಂಗಳೂರು ವಿಶ್ವವಿದ್ಯಾನಿಲಯ ಕುಲಪತಿ ಡಾಕ್ಟರ್ ಪಿಎಸ್ ಎಡಪಡಿತಾಯ ಮಾತನಾಡಿ, ಕಲೆ ಸಾಹಿತ್ಯಕ್ಕೆ ಬೆಂಬಲ ನೀಡುವ ಸಂತರಾಗಿದ್ದಾರೆ. ತುಳು ತೇರು ಎಳೆಯಲು ನಾವೆಲ್ಲರೂ ಕೈಜೋಡಿಸಬೇಕು ಎಂದರು. ಪಂಚಮಂ ಕಾರ್ಯಸಿದ್ಧಿ ಬಂತ 5 ಅಂಶದ ಬಗ್ಗೆ ಸ್ವಾಮೀಜಿ 6ನೇ ಒಂದು ರೀತಿಯಲ್ಲಿ ಐದೊಂದು ಕಾಯ ಕಲ್ಪಕೊಂಡು ಬರ್ತಾರೆ. ಮೊದಲನೇದಾದ ಸುರುಟಾದ ಜ್ಞಾನ, ಎರಡನೇದ ಧರ್ಮ ಧಾರ್ಮಿಕವಾದ, ಮೂರನೇದ ಸಂಸ್ಕೃತಿ, 4ನೇದ ಎಂಚಿನ ಮಟ್ಟ ಕಲೆ, ಅವು ನೃತ್ಯ ಇಪ್ಪು ಸಂಗೀತ ಇಪ್ಪು ಈ ಕಲೆಗೆ ಬಹಳ ಪ್ರೋತ್ಸಾಹ ಬರ್ತ ಸ್ವಾಮೀಜಿ ನಮ್ಮ ಅಂಚನೆ. 5ನೇದ ಅಂಶ ಸಾಹಿತ್ಯ. ಎಂಚಿನ ಸ್ವಾಮೀಜಿ ಗೊತ್ತುಂಡು ಡಾಕ್ಟರ್ ವಸಂತ ಕುಮಾರ್ ಅಪ್ಪಗ ಇಂಚಿನ ಒಟ್ಟು ಮಂತೊಂಡ ಸಾಹಿತ್ಯದ ಕೃಷಿ ನನಲ ಜಾಸ್ತಿ ಅವನು ಬರ್ಕೊಂಡು ಬಂಡ ಮೂಲ ದಾರಿ ಬಂಡ ವಸಂತ ಕುಮಾರ್ ಅಪ್ಪಗ ಬಂಡೆ ನಮ್ಮ ಮಲ್ಲಾರ್ ಜಯರಾಮ ರೈ ಅವರ ಸಂಪಾದಕತ್ವದಲ್ಲಿ ರಚಿಸಲಾದ ಅವಧೂತ ಪಜ್ಜಿಲು ಪುಸ್ತಕ ಬಿಡುಗಡೆಗೊಳಿಸಲಾಯಿತು. ಬೆಳಿಗ್ಗೆ ಸಂಸ್ಥಾನದಿಂದ ಸಭಾ ವೇದಿಕೆವರೆಗೆ ಮೆರವಣಿಗೆ ನಡೆಯಿತು. ಕಾರ್ಕಳ ಹಿರ್ಗನ ಶ್ರೀ ದತ್ತ ತುಳು ಜಾನಪದ ಮತ್ತು ಇತಿಹಾಸ ಅಧ್ಯಯನ ಕೇಂದ್ರದ ವತಿಯಿಂದ ತುಳುನಾಡಿನ ಹಳೆಯ ಪುಸ್ತಕಗಳ ವಸ್ತುಗಳ ನಾಣ್ಯ ಪ್ರದರ್ಶನ ಆಯೋಜಿಸಲಾಗಿತ್ತು. ಋಷಿ ಕೃಷಿ ಪರಪೋಕದ ಸಂಸ್ಕೃತಿ ಗೋಷ್ಠಿ ನಡೆಯಿತು. ಕವಿ ಕಾವ್ಯೋಪದ ಚಿತ್ರೋನ್ನಲಿಕೆ ನಡೆಯಿತು. ಸಾಧ್ವಿ ಮಾತಾನಂದಮಯಿ ದಿವ್ಯ ಉಪಸ್ಥಿತಿ ಕರುಣಿಸಿದ್ರು. ಕರ್ನಾಟಕ ತುಳು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ದಯಾನಂದ್ ಕತ್ತಲ್ಸರ್, ಕೇರಳ ತುಳು ಅಕಾಡೆಮಿ ಅಧ್ಯಕ್ಷ ಉಮೇಶ್ ಸಾಲ್ಯಾನ್, ಮಲ್ಲಾರ್ ಜಯರಾಮ ರೈ, ಒಡಿಯೂರು ಗ್ರಾಮ ವಿಕಾಸ ಯೋಜನೆಯ ವಿಸ್ತರಣಾಧಿಕಾರಿ ಸದಾಶಿವ ಅಳಿಕೆ, ತುಳು ಸಾಹಿತ್ಯ ಸಮ್ಮೇಳನ ಸಮಿತಿ ಸಂಚಾಲಕ ಡಾಕ್ಟರ್ ವಸಂತ್ ಕುಮಾರ್ ಪೆರ್ಲಾ ಮುಂತಾದವರು ಉಪಸ್ಥಿತರಿದ್ದರು. ಮಹಮ್ಮದ್ ಅಲಿ, ವಿ4 ನ್ಯೂಸ್ 24/7 ವಿಟ್ಲ.